ಬಂಟ್ವಾಳ ತಾಲೂಕಿನ ನರಿಕೊಂಬು ಬೋಳಂತೂರು ಎಂಬಲ್ಲಿನ ಡೊರತಿ ಪಿಂಟೋ ಎಂಬವರು ತನ್ನ ಸೊಸೆ ಹಾಗೂ ಮೊಮ್ಮಕ್ಕಳೊಂದಿಗೆ ವಾಸವಾಗಿದ್ದು ಇಬ್ಬರು ಗಂಡು ಮಕ್ಕಳು ಹಾಗೂ ಒಂದು ಹೆಣ್ಣು ಮಗಳನ್ನು ಹೊಂದಿದ್ದಾರೆ. ಹಿರಿಮಗ ಇಸ್ರೇಲ್ನಲ್ಲಿ ಕೆಲಸದಲ್ಲಿದ್ದಾರೆ. ಆದ್ದರಿಂದ ಪ್ರಸ್ತುತ ಡೊರತಿ ಅವರು ಹಿರಿ ಸೊಸೆ ಜೊತೆ ವಾಸವಾಗಿದ್ದಾರೆ. ಅಕ್ಟೋಬರ್ 24ರಂದು ಎಂದಿನಂತೆ ಮಧ್ಯಾಹ್ನ ವೇಳೆ ತಮ್ಮ ಸ್ವಂತ ತೋಟದಲ್ಲಿ ಅಡಿಕೆ ಹೆಕ್ಕುತ್ತಿರುವ ಸಂದರ್ಭ ತಮ್ಮ ಕಿರಿಯ ಮಗ ಲ್ಯಾನ್ಸಿ ಜೀವನ್ ವಾಸ್ ಬಂದು ಡೊರತಿ ಅವರನ್ನು ಉದ್ದೇಶಿಸಿ ಇಲ್ಲಿ ನೀವು ಅಡಿಕೆ ಹೆಕ್ಕಲು ಇದು ನಿಮ್ಮ ಜಾಗ ಅಲ್ಲ ಎಂದು ದೂಡಿ ಹಾಕಿ ಅವರ ಕೈಯಲ್ಲಿದ್ದ ಕೋಲನ್ನು ಎಳೆದುಕೊಂಡು ಹೊಡೆದು ಇನ್ನು ಮುಂದಕ್ಕೆ ಈ ಜಾಗಕ್ಕೆ ಕಾಲಿಟ್ಟರೆ ನಿನ್ನನ್ನು ಜೀವ ಸಹಿತ ಬಿಡುವುದಿಲ್ಲ ಎಂದು ಜೀವ ಬೆದರಿಕೆ ಒಡ್ಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಮೈಕೈಗೆ ಗಾಯಗಳಾಗಿದ್ದ ಅವರನ್ನು ಹಿರಿಸೊಸೆ ಆಸ್ಪತ್ರೆಗೆ ದಾಖಲಿಸಿ ನಂತರ ಬಂಟ್ವಾಳ ನಗರ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಿದ್ದಾರೆ. ಜಾಗದ ವಿಚಾರವಾಗಿ ಕಿರಿಯ ಮಗ ಈ ರೀತಿ ವರ್ತಿಸಿದ್ದಾನೆ ಎಂದು ತಿಳಿದು ಬಂದಿದೆ. ನಾನು ತೋಟಕ್ಕೆ ಹೋದಿತ್ತೆ ಕೋಡೆ ತೋಟಕ್ಕೆ ಹೋದು ಅವಳು ಸೋಗೆ ಬಜ್ಜಿ ಪಿಜ್ಜಿನಾಗ ಎಲ್ಲ ಮಗೆ ಬರ್ತದು ಏನ ಹೆಂಗೆ ಹಾಕೋದು ನೂಕುದು ಬಾರ್ದು ಎದ್ದಿನ ಬರೋ ಅವಸ್ಥೆ ಮಾಡ್ತದೆ. ನೀನು 4 ದಿನ ತಲೆ ನೀನು ಕೆರ್ಪೆ ನೀನು ದೀಪ ಪೂಜಿ ಅಂಚೆ ಇಂಚೆ ಬಂದಿದ್ದು ನೆರೆದು ಹೆಂಗೆ ಬುಟ್ಟ ಅಂದ್ರೆ ನಂಗೆ ಅಲ್ಲಟೆ ಮಲ್ತದೆ. ಯಾವ ಮಲ್ತೇನೆ ಯಾನ್ ತೋಟ ಆಯ್ ಮಲ್ತದೆ ನಾ ಆಯ್ 30 ವರ್ಷದ ಬಕ್ಕ ಆ ನೆಟ್ಟು ತುಂಡುಡಿ ಬರೋದಿಜ್ಜಂಡು ಕೋಡೆ ಬರ್ತದೆ ಇಜ್ಜಂದ್ರೆ ಅವಸ್ಥೆ ಮಲ್ತದೆ ಎನ್ನ ಹೆಂಗೆ ಬೊಟ್ಟಂದ್ರೆ ನೆರೆದು ಬೊಟ್ಟಂದ್ರೆ ಎನ್ನ ಅವಸ್ಥೆ ಮಲ್ತದೆ. ನೆಕ್ಕಲು ಪರಿಹಾರ ಕೊರೋಡು ಹೆಂಗೆ ಪರಿಹಾರ ಪರಿಹಾರ ತಿಕ್ಕೊಡು. ನಾನು ಕಂಪ್ಲೇಂಟ್ ಕೊಡ್ತೆ ಕಂಪ್ಲೇಂಟ್ ಕೊಡ್ದು ಅವಳು ಒಂದು ಸ್ಟೇಷನ್ಗೆ ಹೋದ ಕಂಪ್ಲೇಂಟ್ ಕೊಡ್ದು ಪೂರ ಆತಂಡೆ ಯಾನು ಕಂಪ್ಲೇಂಟ್ ಕೊಡ್ದು 5 ಬಕ್ಕ ಇಡೇ ಬೈದ್ದೀನಿ. ಯಾನು ತೋಟಕ್ಕೆ ಹೋದಿತ್ತೆ ಕೋಡೆ ತೋಟಕ್ಕೆ ಹೋದು ಅವಳು ಸೋಗೆ ಬಜ್ಜಿ ಪಿಜ್ಜಿನಾಗ ಎಲ್ಲ ಮಗೆ ಬರ್ತದೆ ಏನ ಹೆಂಗೆ ಹಾಕೋದು ನೂಕುದು ಬಾರ್ದು ಎದ್ದಿನ ಬರೋ ಅವಸ್ಥೆ ಮಾಡ್ತದೆ. ನೀನು 4 ದಿನ ತಲೆ ನೀನು ಕೆರ್ಪೆ ನೀನು ದೀಪ ಪೂಜಿ ಅಂಚೆ ಇಂಚೆ ಬಂದಿದ್ದು ನೆರೆದು ಹೆಂಗೆ ಬುಟ್ಟ ಅಂದ್ರೆ ನಂಗೆ ಅಲ್ಲಟೆ ಮಲ್ತದೆ. ಯಾವ ಮಲ್ತೇನೆ ಯಾನ್ ತೋಟ ಆಯ್ ಮಲ್ತದೆ ನಾ ಆಯ್ 30 ವರ್ಷದ ಬಕ್ಕ ಆ ನೆಟ್ಟು ತುಂಡುಡಿ ಬರೋದಿಜ್ಜಂಡು ಕೋಡೆ ಬರ್ತದೆ ಇಜ್ಜಂದ್ರೆ ಅವಸ್ಥೆ ಮಲ್ತದೆ ಎನ್ನ ಹೆಂಗೆ ಬುಟ್ಟ ಅಂದ್ರೆ ನೆರೆದು ಬುಟ್ಟ ಅಂದ್ರೆ ಎನ್ನ ಅವಸ್ಥೆ ಮಲ್ತದೆ. ನೆಕ್ಕಲು ಪರಿಹಾರ ಕೊರೋಡು ಹೆಂಗೆ ಪರಿಹಾರ ತಿಕ್ಕೊಡು. ನಾನು ಕಂಪ್ಲೇಂಟ್ ಕೊಡ್ತೆ ಕಂಪ್ಲೇಂಟ್ ಕೊಡ್ದು ಅವಳು ಒಂದು ಸ್ಟೇಷನ್ಗೆ ಹೋದ ಕಂಪ್ಲೇಂಟ್ ಕೊಡ್ದು ಪೂರ ಆತಂಡೆ ಯಾನು ಕಂಪ್ಲೇಂಟ್ ಕೊಡ್ದು 5 ಬಕ್ಕ ಇಡೇ ಬೈದ್ದೀನಿ.